ಕಾಂತಾರ ಸಿನಿಮಾ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ಅದರ ಜೊತೆ ಕಾಂತಾರ ಸಿನಿಮಾದ ಕತೆ ಸನ್ನಿವೇಶಗಳನ್ನಿಟ್ಟುಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ವಿಮರ್ಶಾ ಬರಹಗಳು ಕಾಣಿಸಿಕೊಳ್ಳತೊಡಗಿದೆ. ತುಳುವರು ದೈವಾರಾಧಕರಾಗಿದ್ದು ಕಾಂತಾರ ಸಿನಿಮಾದಲ್ಲಿ ದೈವದ ಪಾತ್ರಗಳನ್ನು ತೋರಿಸಿ ತುಳುವ ಸಂಸ್ಕೃತಿ ಮತ್ತು ತುಳುನಾಡಿನ ದೈವಗಳಿಗೆ ಅವಮಾನ ಮಾಡುತ್ತಿದ್ದಾರೆ ಎಂಬ ವಿಮರ್ಶೆಗಳು ಒಂದೆಡೆಯಾದರೆ, ದೈವವನ್ನ ಪೂಜನೀಯ ಮನೋಭಾವದಿಂದ ಹಾಗೂ ಅದೇ ದೈವವನ್ನ ಹೋರಾಟಗಾರರನ್ನಾಗಿ ಗೌರವ ನೀಡುವ ಮತ್ತೊಂದು ವರ್ಗಗಳ ಮಧ್ಯೆ ಚರ್ಚೆಗಳು ಪ್ರಾರಂಭವಾಗಿದೆ. ಕಾಂತಾರ ಸಿನಿಮಾ ಬಿಡುಗಡೆಯಾದ ದಿನ ಎಲ್ಲರೂ ಈ ಸಿನಿಮಾವನ್ನ ಸಂಭ್ರಮಿಸಿದ್ದರು. ನಂತರದ ದಿನ ಈ ಚಿತ್ರಕಥೆ ಕೆಲವು ವರ್ಗಗಳಿಗೆ ಇರುಸು ಮುರುಸು ಉಂಟು ಮಾಡಿತ್ತು. ಕಾರಣ, ಈ ಚಿತ್ರದಲ್ಲಿ ಮೇಲ್ವರ್ಗದ ಜನ ಕೆಳವರ್ಗದವರ ಮೇಲೆ ನಡೆಸುವ ದೌರ್ಜನ್ಯವನ್ನ ಚಿತ್ರತಂಡ ಕತೆ ಹೇಳುತ್ತಲೇ ಮನದಟ್ಟು ಮಾಡಿಸಿತ್ತು. ಅದರಂತೆ ಚಿತ್ರದಲ್ಲಿ ಕಾಣುವ ಅಬ್ಬರದ ದೃಶ್ಯಗಳು ಪ್ರೇಕ್ಷಕರಿಗೆ ಖುಷಿಯನ್ನು ತಂದಿದ್ದರೆ, ಕೆಲವರಿಗೆ ಚಿತ್ರಮಂದಿರದಲ್ಲೇ ಮೈ ಮೇಲೆ ದೈವಗಳು ಬಂದಿದೆ ಅನ್ನುವ ದೃಶ್ಯಗಳು ವೈರಲ್ ಆಗಿತ್ತು. ವಾಸ್ತವವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯ ಮಲೆಕುಡಿಯರನ್ನ ಒಕ್ಕಲೆಬ್ಬಿಸುವ ಕೆಲಸವನ್ನ ಅರಣ್ಯ ಕಂದಾಯ ಪೊಲೀಸ್ ಇಲಾಖೆಯವರು ಮಾಡುತ್ತಾರೆ. ಮಲೆಕುಡಿಯರು ಕಾಡುತ್ಪತ್ತಿ ಸಂಗ್ರಹಿಸದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮಲೆಕುಡಿಯರಿಗೆ ಕಿರುಕುಳ ನೀಡುತ್ತಾರೆ ಅನ್ನುವ ವಿಚಾರಗಳಿಗೆ ಅನೇಕ ಪ್ರಗತಿಪರ ಸಂಘಟನೆಗಳು ಹೋರಾಟ ನಡೆಸಿವೆ ಎಂಬ ವಿಷಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ಹಾಗೆಯೇ ದೈವ ಪಾತ್ರಿಗಳು ಎರಡು ವ್ಯಕ್ತಿ, ಕುಟುಂಬ, ಸಮುದಾಯಗಳ ನಡುವೆ ಬಂದು ಮನಸ್ತಾಪಗಳನ್ನು ದೂರ ಮಾಡುವ, ಪರಿಹರಿಸುವ ಕೆಲಸವನ್ನು ತುಳುನಾಡಿನ ದೈವಗಳು ಮಾಡಿರುವುದನ್ನು ಕಾಣಬಹುದು. ಆದರೆ ಆಸ್ತಿ, ಮನೆ ವಿಚಾರಗಳು ಕಾನೂನಾತ್ಮಕ ಹೋರಾಟದಿಂದ ಮಾತ್ರ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಸಾಧ್ಯ ಅನ್ನೋದು ಇನ್ನು ಕೆಲವರ ವಾದ. ಹೀಗೆ ಕಾಂತಾರ ದಂತಕಥೆಯ ಜೊತೆ ನಾನಾ ರೀತಿಯ ಪ್ರತಿಕ್ರಿಯೆಗಳು ಕೇಳಿ ಬರುತ್ತಿದ್ದು, ಚಿತ್ರತಂಡ ಮಾತ್ರ ಕಾಂತಾರ ಸಿನಿಮಾ ಎಷ್ಟು ಗಳಿಸುತ್ತದೆ ಅನ್ನುವ ಲೆಕ್ಕಾಚಾರದಲ್ಲಿದೆ.